ಅವತಾರ್ ದಿ ವೇ ಆಫ್ ವಾಟರ್ ಸಿನಿಮಾ ರಿಲೀಸ್ ಆಗಿ ಈಗಾಗಲೇ 3 ವಾರ ಕಳೆದಿದೆ. ಈ ಸಿನಿಮಾ ರಿಲೀಸ್ ಆದಾಗಿನಿಂದ ಸಾಕಷ್ಟು ದಾಖಲೆಗಳನ್ನು ಮಾಡುತ್ತಲೇ ಬಂದಿದೆ. ಇತ್ತೀಚೆಗೆ ಭಾರತದ ಮಾರುಕಟ್ಟೆಯಲ್ಲಿ ಮಾರ್ವೆಲ್ ಯೂನಿವರ್ಸಲ್ ಸಿನಿಮಾ ಅವೆಂಜರ್ಸ್ ಎಂಡ್ ಗೇಮ್ ಮಾಡಿದ್ದ ಬಾಕ್ಸ್ ಆಫೀಸ್ ದಾಖಲೆಯನ್ನು ಧೂಳಿಪಟ ಮಾಡಿದೆ. ಸುಮಾರು 450 ಕೋಟಿಗಿಂತಲೂ ಹೆಚ್ಚು ಹಣ ಗಳಿಸಿ ಭಾರತದಲ್ಲಿ ಹೈಯೆಸ್ಟ್ ಗ್ರಾಸರ್ ಇಂಗ್ಲಿಷ್ ಚಿತ್ರವಾಗಿ ಹೊರಹೊಮ್ಮಿದೆ. ಒಟ್ಟಾರೆಯಾಗಿ ಚಿತ್ರದ ಕಲೆಕ್ಷನ್ ರಿಪೋರ್ಟ್ ಹೇಳುವುದಾದರೆ, ಇದುವರೆಗೆ $1.7 ಬಿಲಿಯನ್ ಅಮೆರಿಕನ್ ಡಾಲರ್, ಭಾರತದ ರೂಪಾಯಿಗಳಲ್ಲಿ ಇದರ ಮೊತ್ತ 14,000 ಕೋಟಿ. ಇಷ್ಟೊಂದು ಹಣ ಗಳಿಸಿ ಸಾರ್ವಕಾಲಿಕ ಹೈಯೆಸ್ಟ್ ಗ್ರಾಸರ್ ಫಿಲ್ಮ್ಗಳ ಲಿಸ್ಟಲ್ಲಿ 7ನೇ ಸ್ಥಾನದಲ್ಲಿದೆ. ಅವತಾರ್ 2 ಸಿನಿಮಾದ ಯಶಸ್ಸಿನ ನಂತರ ಇದರ ನಿರ್ದೇಶಕರಾಗಿರುವ ಜೇಮ್ಸ್ ಕ್ಯಾಮರೂನ್ ಪಾರ್ಟ್ 3 ಮಾಡುವುದಾಗಿ ತಿಳಿಸಿದ್ದಾರೆ. ಅದು ಡಿಸೆಂಬರ್ 2024ರ ಕೊನೆಯಲ್ಲೇ ಬರಬಹುದೆಂಬ ನಿರೀಕ್ಷೆ ಇದೆ. ಒಂದು ವೇಳೆ ನೀವು ಇನ್ನೂ ಈ ಚಿತ್ರವನ್ನು ನೋಡಿಲ್ಲವಾದರೆ ಈಗಲೇ ಸನಿಹದ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ. ಧನ್ಯವಾದ.